ಮಾನ್ಯ ಡಿವಿಜಿಯವರ ಮಂಕುತಿಮ್ಮನ ಕಗ್ಗವನ್ನು ಆಲಿಸುತ್ತಿರುವ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರಗಳು. ಮಂಕುತಿಮ್ಮನ ಕಗ್ಗದ ಹೊತ್ತಿಗೆಯಿಂದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯದೊಂದಿಗೆ ನಾನು ಕರುಣಾಕರ ಬಳಕೂರು ಮತ್ತು ಗಾಯನದಲ್ಲಿ ಸುರೇಶ್ ರಾವ್ ಅತ್ತೂರು. ಇಂದಿನ ಸಂಚಿಕೆ 89. ಬುದ್ಧಿ ಮಾತಿದು ನಿನಗೆ ಸಿದ್ಧನಿರು ಸಕಲಕಂ, ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ. ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ. ಅದ್ಭುತಗಳು ಅರಿದು ಅಲ್ಲ ಭವ್ಯಕ್ಕೆ ಹದ್ದಿಲ್ಲ. ಸಿದ್ಧನಾಗು ಎಲ್ಲಕಂ, ಸಿದ್ಧನಾಗು ಎಲ್ಲಕಂ ಮಂಕುತಿಮ್ಮ. ಬುದ್ಧಿ ಮಾತಿದು ನಿನಗೆ ಸಿದ್ಧನಿರು ಸಕಲಕ್ಕಂ, ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ. ಅದ್ಭುತಗಳರಿದಿಲ್ಲ ಭವ್ಯಕ್ಕೆ ಹದ್ದಿಲ್ಲ. ಸಿದ್ಧನಾಗೆಲ್ಲಕಂ ಮಂಕುತಿಮ್ಮ, ಸಿದ್ಧನಾಗೆಲ್ಲಕಂ ಮಂಕುತಿಮ್ಮ. ಮಾನ್ಯ ಡಿವಿಜಿ ಅವರು ಈ ಕಗ್ಗದ ಮೂಲಕ ನಮಗೆಲ್ಲರಿಗೂ ಒಂದು ಬುದ್ಧಿ ಮಾತನ್ನು ಹೇಳುತ್ತಾರೆ. ಆ ಮಾತನ್ನ ಕೇಳುವ ಮತ್ತು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಲ್ಲಿ ನಾವು ಎಷ್ಟು ಕಾರ್ಯಪ್ರವೃತ್ತರಾಗುತ್ತೇವೆ ಎನ್ನುವುದು ಅದರ ಮೇಲೆ ಅದರ ಫಲಿತಾಂಶ ಅವಲಂಬಿತವಾಗಿದೆ. ಇವರು ಹೇಳುವ ಬುದ್ಧಿ ಮಾತು ಏನು ಎನ್ನುವ ಕುತೂಹಲ ಎಲ್ಲರಲ್ಲಿಯೂ ಇದೆ. ಮಾನ್ಯ ಡಿವಿಜಿಯವರ ಪ್ರತಿಯೊಂದು ಕಗ್ಗದಲ್ಲಿಯೂ ಕೂಡ ಒಂದು ಬೆಳಕಿನ, ಒಂದು ಅರಿವಿನ, ಒಂದು ಜ್ಞಾನದ, ಒಂದು ಅನುಭವದ ಮಾತಿದೆ. ಹಾಗೆಯೇ ಈ ಕಗ್ಗದಲ್ಲಿಯೂ ಕೂಡ ಈ ಜಗತ್ತಿನಲ್ಲಿ ಯಾವ ಕ್ಷಣದಲ್ಲಿಯೂ ಕೂಡ ಏನೂ ಆಗಬಹುದು, ಅದಕ್ಕೆ ನಾವೆಲ್ಲರೂ ಸಿದ್ಧರಿರಬೇಕು. ಎಷ್ಟೋ ಬಾರಿ ನಮಗೆ ಅರಿವಿಲ್ಲದೆ ಒಂದು ಮಾತನ್ನು ನಾವು ಹೇಳುತ್ತೇವೆ, ಯಾವ ಜನ್ಮದಲ್ಲಿ ಏನ್ ತಪ್ಪು ಮಾಡಿದ್ನೋ ಏನೋ, ಈಗ ಅನುಭವಿಸ್ತಾ ಇದ್ದೇನೆ ಈ ರೀತಿಯ ಕಷ್ಟ ಅಂತ. ಆದರೆ ಈ ಮಾತು ಬರೋದು ಕಷ್ಟದಲ್ಲಿದ್ದಾಗ ಮಾತ್ರ. ಸುಖದಲ್ಲಿದ್ದಾಗ ಯಾವ ನೆನಪುಗಳು ಸಹಜವಾಗಿ ನಮ್ಮ ಸುತ್ತ ಬರೋದಿಲ್ಲ, ಅಥವಾ ನಮ್ಮ ನೆನಪಿಗೂ ಕೂಡ ಬರೋದಿಲ್ಲ. ನಾವು ಪ್ರಸ್ತುತ ಬದುಕುವಾಗ ಬದುಕಿನಲ್ಲಿ ನಾವು ಪೂರ್ವ ಜನ್ಮದಲ್ಲಿ ಮಾಡಿರುವ ಪಾಪ ಪುಣ್ಯಗಳ ಕಾರ್ಯವು ಕಷ್ಟ ಸುಖಗಳ ಸರದಿಯಲ್ಲಿ ಪ್ರಾಪ್ತಿಯಾಗ್ತದಂತೆ. ಸುಖವು ಬಂದಾಗ, ಸಿಹಿ ಜೀವನವಿದ್ದಾಗ ಯಾವ ನೆನಪುಗಳು ನಮಗಾಗೋದಿಲ್ಲ. ಆದರೆ ನಮ್ಮ ಜೀವನದಲ್ಲಿ ಸಂಕಟವಿದ್ದಾಗ ವೆಂಕಟರಮಣ ಅಂತ ಹೇಳ್ತೇವೆ. ದುಃಖ ಬಂದಾಗ, ಕಷ್ಟದ ಅಲೆಗಳು ಎದ್ದಾಗ ಯಾರಾದ್ರೂ ನನಗೆ ಸಹಾಯ ಮಾಡಬಾರ್ದೆ, ಕೊನೆಯ ಪಕ್ಷ ನಾವು ನಂಬಿರುವ ದೇವರಾದ್ರೂ ಕೂಡ ಬರಬಾರ್ದೆ ಅಂತ ಅಂದ್ಕೊಳ್ಳುತ್ತೇವೆ ನಮ್ಮ ಸಹಾಯಕ್ಕೆ. ಆದ್ರೆ ಇಲ್ಲಿ ನಾವು ನಂಬಿಕೆಯನ್ನು ಇಟ್ಟು ಪೂಜೆ ಪುರಸ್ಕಾರಗಳನ್ನ ಪಡೆಯುವ ದೇವರೂ ಕೂಡ ನಿದ್ದೆಗೆ ಜಾರಿ ಸಹಾಯ ಮಾಡದೇ ಇರಬಹುದು. ಕೆಲವು ಬಾರಿ ದೇವರು ಬೇರೆ ಬೇರೆ ರೂಪಗಳಲ್ಲಿ ಬಂದು ನಮ್ಗೆ ಸಹಾಯವನ್ನು ಮಾಡ್ತಾನೆ. ಆದ್ರೆ ಇಲ್ಲಿ ಮಾಡದೇ ಇರಬಹುದು ಅನ್ನೋದನ್ನು ಕೂಡ ಇಲ್ಲಿ ಕವಿ ಹೇಳ್ತಾರೆ. ಬಹಳ ಮುಖ್ಯವಾಗಿ ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗಿರುವಂತದ್ದು, ಈ ಪ್ರಪಂಚದಲ್ಲಿ ಅದ್ಭುತಗಳು ಆಗಲಿಕ್ಕೆ ಸಾಧ್ಯವಿಲ್ಲದೆ ಇಲ್ಲ. ಹಾಗೆಯೇ ನಮಗೆ ದಕ್ಕಬೇಕಾಗಿರುವ ಶುಭ ಒಳ್ಳೆಯ ಸುವಸ್ತುಗಳು ಖಂಡಿತವಾಗಿ ಅದು ನಮ್ಮ ಪಾಲಿಗೆ ದಕ್ಕಿಯೇ ದಕ್ಕುತ್ತದೆ. ಜೀವನದಲ್ಲಿ ಎದುರುಗೊಳ್ಳುವ ಯಾವುದೇ ಸವಾಲು ಸಮಸ್ಯೆಗಳನ್ನು ನಾವು ಪ್ರೀತಿಯಿಂದಲೇ ಸ್ವಾಗತಿಸಿ ಸ್ವೀಕರಿಸಿ ಗೆಲ್ಲಬೇಕಾಗಿರುವುದು ನಮ್ಮ ಆತ್ಮಸ್ಥೈರ್ಯದ ಪ್ರಶ್ನೆಯಾಗಿದೆ. ಹಾಗಾಗಿ ಬಂಧುಗಳೇ, ಪ್ರತಿಯೊಂದು ಜೀವಿಯೂ ಕೂಡ ಒಂದಲ್ಲ ಒಂದು ರೀತಿಯ ಕಷ್ಟ ನಷ್ಟಗಳು ಇದ್ದಾವೆ. ನಾವು ಎಲ್ಲರೂ ಕೂಡ ಇವತ್ತು ಗಂಭೀರವಾದ ಸಮಸ್ಯೆಯಲ್ಲಿ ನಾವು ಬಳಲ್ತಾ ಇದ್ದೇವೆ. ಆದರೆ ಇದನ್ನು ಎದುರಿಸುವಂತಹ, ಇದನ್ನು ಗೆಲ್ಲುವಂತಹ, ಇದನ್ನು ಸವಾಲಾಗಿ ಸ್ವೀಕರಿಸುವಂತಹ ಒಂದು ಮನೋಭಾವವನ್ನು ನಾವು ಬೆಳೆಸ್ಕೊಳ್ಬೇಕು. ಆತ್ಮಸ್ಥೈರ್ಯವನ್ನು ನಾವು ಬೆಳೆಸ್ಕೊಳ್ಬೇಕು. ನಮ್ಮ ಆತ್ಮವಿಶ್ವಾಸದ ಮೂಲಕವೇ ಇವುಗಳ ವಿರುದ್ಧ ಹೋರಾಟ ಮಾಡುವುದರ ಮೂಲಕ ನಾವು ಎಲ್ಲವನ್ನು ಗೆಲ್ಲಬಹುದು ಎನ್ನುವ ಮಾತನ್ನೇ ಈ ಕಗ್ಗದ ಮೂಲಕ ಕವಿ ಹೇಳುವಂತಹದ್ದು. ಅಂದ್ರೆ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಮೂಲ ತಳಹದಿಯಾಗಿ ನಮ್ಮ ಆತ್ಮವಿಶ್ವಾಸ ಎನ್ನುವಂಥದ್ದು ಗಟ್ಟಿಯಾಗಿರಬೇಕು. ಆಗ ಮಾತ್ರವೇ ಎಲ್ಲವನ್ನು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ನಾವೆಲ್ಲರೂ ಕೂಡ ಜೀವನದಲ್ಲಿ ಬರುವಂತಹ ಸುಖ ಇರಬಹುದು, ಕಷ್ಟ ಇರಬಹುದು, ಎಲ್ಲವನ್ನು ಸ್ವೀಕರಿಸೋಣ, ಆನಂದಿಸೋಣ, ಬದುಕೋಣ, ಆ ಬದುಕನ್ನ ಗೆಲ್ಲೋಣ. ಏನಂತೀರಿ? ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾನು ಬರ್ತೇನೆ. ಅಲ್ಲಿಯವರೆಗೆ ಶುಭ ದಿನ. ಮನೆಯ ಹೊರಗೆ ಕರೋನಾ, ಗುಂಪಿನಲ್ಲಿ ಮಾಸ್ಕ್ ಅನ್ನು ಧರಿಸಿ ಇರೋಣ, ಆರೋಗ್ಯದ ಸೂತ್ರವನ್ನ ಪಾಲಿಸೋಣ, ಜಾಗೃತಿಯನ್ನ ಮೂಡಿಸೋಣ. ನಮಸ್ಕಾರ.